ಕಾಪು ಪಡುಬಿದ್ರೆ ಪರಿಸರದಲ್ಲಿ ನಿರಂತರ ಕಳ್ಳತನ ನಡೀತಾ ಇರುವಂತಹ ಪ್ರಕರಣಗಳಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ ಕದ್ದ ಬೆನ್ನಲ್ಲೇ ಇದೀಗ ಮತ್ತೊಂದು ಮನೆ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ. ಬುಧವಾರ ಪಡುಬಿದ್ರೆಯ ಮನೆಯೊಂದರಿಂದ 70 ಪವನ್ ಚಿನ್ನ ದೋಚಿದ್ದ ಕಳ್ಳರು ಈಗ ಕಾಂಗ್ರೆಸ್ ಮುಖಂಡ ಕಾಪು ದಿವಾಕರ್ ಶೆಟ್ಟಿ ಮನೆಯೊಳಗೆ ನುಗ್ಗಿ ಕಳವು ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಪಾಂಗಳ ಪರಿಸರದಲ್ಲಿರುವ ಮನೆ ಹೊಂದಿರುವಂತಹ ದಿವಾಕರ್ ಶೆಟ್ಟಿ ಕುಟುಂಬ ಸಮೇತ ಮುಂಬೈಗೆ ಹೋಗಿದ್ದ ಸಂದರ್ಭ ಮನೆ ಕಾವಲುಗಾರನ ಅರಿವಿಗೆ ಬಾರದಂತೆ ಮನೆಯೊಳಗೆ ನುಗ್ಗಿ ಕಳವು ಮಾಡಿದ್ದಾರೆ. ಧಾರ್ಮಿಕ ಕಾರ್ಯ ಪೂರೈಸಿ ಬಂದು ಮಲಗಿದ್ದ ಕಾವಲುಗಾರನ ಗಮನಕ್ಕೆ ಈ ವಿಚಾರವೇ ಬಂದಿಲ್ಲ. ಅಲ್ಲದೆ ಸಿಸಿಟಿವಿಯ ದಿಕ್ಕು ಬದಲಿಸಿ ಡಿವಿಆರ್ ಕದಿಯಲಾಗಿದೆ. ಸ್ಥಳಕ್ಕೆ ಕಾಪು ಪೊಲೀಸರು ಭೇಟಿ ನೀಡಿ ತನಿಖೆ ಆರಂಭಿಸಿದ್ದಾರೆ. ಶ್ವಾನದಳದ ಮೂಲಕ ಪರಿಶೀಲನೆ ನಡೆಸಲಾಗಿದೆ. ಮನೆಯಿಂದ 200 ಮೀಟರ್ ವರೆಗೂ ಓಡಿದ ಪೊಲೀಸ್ ನಾಯಿ ಕೆಲವೊಂದು ಸುಳಿವು ಪೊಲೀಸರಿಗೆ ನೀಡಿದೆ ಎನ್ನಲಾಗಿದೆ. ವರ್ಷದ ಹಿಂದೆ ಕೂಡ ಉದ್ಯಾವರ ಪರಿಸರದಲ್ಲೂ ಕೋಟ್ಯಾಂತರ ಮೌಲ್ಯದ ಸೊತ್ತು ಕಳ್ಳತನ ನಡೆದಿತ್ತು. ಇನ್ನು ಘಟನೆ ಸಂಬಂಧ ಸುರೇಶ್ ಎಂಬುವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪೊಲೀಸರು ಕಳ್ಳರ ಜಾಡು ಪತ್ತೆಗೆ ತನಿಖೆ ತೀವ್ರಗೊಳಿಸಿದ್ದಾರೆ. ಇವಾಗ 5:30 ಗಂಟೆಗೆ ಹೇಳ್ತೇನೆ. ನಾನು 5:30 ಗಂಟೆ ಹೇಳುವಾಗ ನನ್ನ ಮೊಬೈಲ್ ಇಲ್ಲ. ಮೊಬೈಲ್ ಬಿಟ್ಟು ನಾನು ಕೆಳಗಡೆ ಬರುವಾಗ ಇಲ್ಲೆಲ್ಲ ಟ್ರೆಜರ್ ಓಪನ್ ಆಗಿದೆ, ಡೋರ್ ಓಪನ್ ಆಗಿದೆ. ನನಗೆ ಯಾರಿಗೆ ಫೋನ್ ಮಾಡಲಿಕ್ಕೆ ಮೊಬೈಲ್ ಇರಲಿಲ್ಲ. ಮತ್ತು ನಾನು ಚಂದ್ರ ಸೈಡ್ನವರಿದ್ದರು, ಅವರನ್ನು ಕರ್ಕೊಂಡು ಬಂದು ಅವ್ರ ಹತ್ರ ಫೋನ್ ಎಲ್ಲ ಮಾಡಿಸಿ ಇದು ಬಂದೆ. ನನಗೆ ರಾತ್ರಿ ನಿಮಗೆ ನಂದು ಓಪನ್ ಆಗಿತ್ತು, ಎಲ್ಲ ಟ್ರೆಜರ್ ಎಲ್ಲ ಸೀರೆ ಎಲ್ಲ ಚೆಲ್ಲಪಿಲ್ಲಿ ಆಗಿತ್ತು. ಎದುರು ಬಾಗಿಲು ಮುರಿದಿತ್ತು, ಓಪನ್ ಇತ್ತು. ನಾನಂದರೆ ರಾತ್ರಿ ಮಲಗುವಾಗ ಲಾಕ್ ಮಾಡಿ ಮಲಗಿದ್ದು. ಬೆಳಿಗ್ಗೆ ಅದು ಓಪನ್ ಇತ್ತು, ಲಾಕ್ ಮುರಿದಿದ್ದಾರೆ. ಮತ್ತು ಎಲ್ಲ ಸೀರೆ ಎಲ್ಲ ಚೆಲ್ಲಬಿಲ್ಲಿ ಮಾಡಿದ್ದಾರೆ. ಎಲ್ಲ ಕಬಡ್ಡಿ CCTV ಅಂದರೆ ಅವರು ತಿರುಗಿಸಿದ್ದಾರೆ. CCTV ಎಲ್ಲ ಆನ್ ಇತ್ತು. ಬರುವಾಗ ಗೇಟ್ ಬೀಗ ಹಾಕಿದ್ದು, ಗೇಟೆಲ್ಲ ಹೊಡಿತಿದ್ದಾರೆ. CCTV ಈಗ ಅವ್ರು ಬಂದ ಮೇಲೆ ತಿರುಗಿಸಿದ್ದಾರೆ. ಬಾಂಬೆ ಹೋಗಿದ್ದಾರೆ. ಇನ್ನೂ ಹೋಗಿದ್ದೆ ಅಷ್ಟೇ. ನಿಮ್ಮ ಮೊಬೈಲ್ ಸಿಕ್ಕಿತ್ತು? ಹಾಂ, ಮೊಬೈಲ್ ಸಿಕ್ತು. ಮೊಬೈಲ್ ನಮಗೆ ಮಸೀದಿ ಹತ್ರ ನಮ್ಮದು ಹೈವೇ ಡಿವೈಡರ್ ಮಿಡ್ಲಲ್ಲಿತ್ತು. ನಾನೊಂದು 5:30 ಗಂಟೆಯಿಂದ ಫೋನ್ ಮಾಡ್ತಾಯಿದ್ದೇನೆ. ಫೋನ್ ರಿಂಗ್ ಆಗ್ತದೆ, ಮತ್ತು ಫೋನ್ ಎತ್ತೋದಿಲ್ಲ. ಎಂತಂದು ಗೊತ್ತಾಗಲಿಲ್ಲ. ಮತ್ತು 2-3 ಫೋನಲ್ಲಿ ಮಾಡಿದೆ. ಮತ್ತು ಪುನಃ ರಿಂಗ್ ಮಾಡುವಾಗ 7 ಗಂಟೆಗೆ ವಾಕಿಂಗ್ ಹೋಗೋರು ಸಾಹೇಬರು ಅವರು ಎತ್ತಿದ್ರು. ಈಗ ಮೊಬೈಲ್ ಇಲ್ಲಿ ಉಂಟು. ಮತ್ತು ನಾವು ಹೋಗಿ ತಗೊಂಡು ಹೋಗಿ. ಹೌದು, ನಾನು ಮಲಗಿದ್ದಲ್ಲಿಂದ ಮೊಬೈಲ್ ತಗೊಂಡು ಹೋಗಿದ್ದಾರೆ.